ಬಳಂಜ ಸರ್ಕಾರಿ ಶಾಲೆ ಇದೀಗ ಸ್ಟೇಟ್ ಲೆವೆಲ್ ಸುದ್ದಿ ಆಗ್ತಾ ಇದೆ. ಇಲ್ಲಿನ ಮಕ್ಕಳನ್ನ ಟ್ರಿಪ್ಗೆ ಹೊರ ಸಂಚಾರಕ್ಕೆ ಒಂದು ಟಿಪ್ಪರ್ ವಾಹನ ಮೂಲಕ ಮತ್ತೆ ತೆರೆದ ಜೀಪಿನ ಮೂಲಕ ಕರ್ಕೊಂಡು ಹೋಗಲಾಗಿದೆ. ಇದು ಎಷ್ಟು ಸರಿ? ಆ ಪುಟ್ಟ ಮಕ್ಕಳಿಗೆ ಸೇಫ್ಟಿ ಇದೆಯಾ? ಈ ರೀತಿ ಕರ್ಕೊಂಡು ಹೋಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಅನೇಕರದಾಗಿದೆ. ಇದ್ರ ಬಗ್ಗೆ ಮಾತಾಡಕ್ಕೆ, ಇದರ ಬಗ್ಗೆ ಸ್ಪಷ್ಟನೆ ಕೊಡೋಕೆ ಇದೀಗ ಬಳಂಜ ಸರ್ಕಾರಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಆಗಿರುವಂತಹ ಕಿರಣ್ ಕುಮಾರ್ ಇದ್ದಾರೆ. ಸೊ ನನ್ನ ಓಪನಿಂಗ್ ನೀವು ಕೇಳಿರ್ಬೋದು ಏನಾಗಿದೆ ಅಂತ. ಈಗ ಎಲ್ಲ ಕಡೆ ಪ್ರಶ್ನೆ ಬರ್ತಾ ಇರುವಂತದ್ದು, ಈ ಬಳಂಜ ಸರ್ಕಾರಿ ಶಾಲೆಯ ಮಕ್ಕಳನ್ನ ಒಂದು ಟಿಪ್ಪರ್ ವಾಹನದ ಮೂಲಕ, ಒಂದು ತೆರೆದ ಜೀಪಿನ ಮೂಲಕ ಮಕ್ಕಳನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗಲಾಗಿದೆ. ಇದು ಎಷ್ಟು ಸರಿ? ಆ ರೀತಿ ಕರ್ಕೊಂಡು ಹೋಗೋದು ನೆಸೆಸಿಟಿ ಏನಿತ್ತು ಅನ್ನೋ ಪ್ರಶ್ನೆ ಎಲ್ಲರದ್ದು. ಸೊ ಆಕ್ಚುಲಿ ಆಗಿರೋದು ಇನ್ಸಿಡೆಂಟ್ ಏನು ಸರ್? ಇದು ಯಾವತ್ತು ಆಗಿರುವಂತದ್ದು? ನೀವು ಹೋಗಿರೋದು ಎಲ್ಲಿಗೆ? ಈ ತರ ಒಂದು ತೆರೆದ ವಾಹನದಲ್ಲಿ ಹೋಗಿರುವಂತ ಸಿಚುವೇಶನ್ ಯಾಕೆ ಬಂತು ಅಂತ? ಮೇಡಮ್, ನನ್ನ ಹೆಸರು ಕಿರಣ್ ಕುಮಾರ್ KS. ಇಲ್ಲಿ ಈ ಶಾಲೆಗೆ ಬಂದು ಈಗ 3 ತಿಂಗಳಾಗಿದೆ. ನಮ್ಮ ಮುಖ್ಯ ಶಿಕ್ಷಕರಿಗೆ ಅವರು ತುರ್ತು ರಜೆಯಲ್ಲಿ ಇರೋದ್ರಿಂದ ಈಗ ನಾನು ಇಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಮೇಡಮ್, ಇಲಾಖೆಯಲ್ಲಿ ಒಂದು ಯೋಜನೆ ಇದೆ, ಇಕೋ ಕ್ಲಬ್ ಅಂತೇಳಿ. ವಿದ್ಯಾರ್ಥಿಗಳಿಗೆ ಪರಿಸರ ಕಾಳಜಿಯನ್ನ, ಪರಿಸರ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನ ಕೊಡೋದಿಕ್ಕೆ ಇದೆ. ಆ ಇಕೋ ಕ್ಲಬ್ ನಲ್ಲಿ ಪ್ರತಿ ಶಾಲೆಗಳಿಗೆ ಸುಮಾರು 9,000 ರೂಪಾಯಿ ಬರ್ತದೆ. ಆ 9,000 ರೂಪಾಯಿನಲ್ಲಿ 1,000 ರೂಪಾಯಿಯನ್ನ ಹೊರ ಸಂಚಾರಕ್ಕೆ ಅಥವಾ ಪ್ರಕೃತಿ ಭೇಟಿಗೆ, ಪ್ರಕೃತಿ ನಡೆಯ ಕಡೆಗೆ ನಾವು ಬಳಸಬಹುದಾಗಿದೆ. ನಾವು ಈ ಮೊದಲು ಇದ್ದಂತ ನಾನು ಬೇರೆ ಬೇರೆ ಶಾಲೆಗಳಲ್ಲಿ ಮಾಡಿರುವಂತದ್ದು ಕೇವಲ 1 ಅಥವಾ 2 ತರಗತಿಯ ಶಿಕ್ಷಕರನ್ನ, ಮಕ್ಕಳನ್ನ ನಾವು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದು. ಅಲ್ಲಿ ಕಾಲ್ನಡಿಗೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದು. ಅಲ್ಲಿ ಬರುವಂತ ಭಿನ್ನಾಭಿಪ್ರಾಯ ವಿದ್ಯಾರ್ಥಿಗಳಿಗೆ ಬಿಸಿಲಿನಲ್ಲಿ ಸುಸ್ತಾಗ್ತದೆ ಅಂತೇಳಿ. ಸೊ ಇಲ್ಲಿ ನಮ್ಮ ನೋಡಲ್ ಶಿಕ್ಷಕಿಯಾಗಿ ನಮ್ಮ ಶೈನಿ ಮೇಡಮ್ ಇದ್ದಾರೆ. ಅವ್ರನ್ನ ಇಲ್ಲಿ ವಿಚಾರಿಸಿದಾಗ 6-7ನೇ ತರಗತಿಗೆ ಮಾಡುವ ಅಂತ ಹೇಳಿದಾಗ, ಕಳೆದ ಬಾರಿ ಇಲ್ಲಿ ಹೊರ ಸಂಚಾರವನ್ನ ಮಾಡಿದಾಗ ಕೇವಲ 3 ತರಗತಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿದ್ದಕ್ಕೆ SDMC ಅವರು ಮತ್ತು ಪೋಷಕರು ಹೇಳಿದ್ದಾರೆ, ನಮ್ಮಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೊರ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ. ಅದರ ಪ್ರಕಾರ ನಾವು SDMCಯಲ್ಲಿ ಮತ್ತು SDMCಯಲ್ಲಿ ಚರ್ಚೆಯನ್ನ ಮಾಡಿದ್ದೀವಿ. ನಮ್ಮ SDMC ಅವರೆಲ್ಲ ಒಪ್ಕೊಂಡಿದ್ದಾರೆ, ಸರ್ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಸಲ ಹೊರ ಸಂಚಾರವನ್ನ ಮಾಡಿ. ನಾವು ಶಿಕ್ಷಕರೆಲ್ಲ ಸೇರಿ ಮಾತನಾಡಿದಾಗ, ಇಲ್ಲಿ ಬಳಂಜ ನರ್ಸರಿ ಇದೆ, ಆ ನರ್ಸರಿ ಇಲ್ಲಿಂದ ಸುಮಾರು 6 ಕಿಲೋಮೀಟರ್ ದೂರ ಆಗ್ತದೆ. ಅಲ್ಲಿ ತುಂಬಾ ವಿವಿಧ ಜಾತಿಯ ಹಣ್ಣುಗಳೆಲ್ಲ ಇದೆ, ತುಂಬಾ ಚೆನ್ನಾಗಿದೆ, ಅಲ್ಲಿ ಭೇಟಿ ಕೊಡೋಣ ಅಂತ ಹೇಳಿದ್ರು. ಅವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಭೇಟಿ ಕೊಡೋಣ, ನಾವು ಒಂದು ಬಸ್ಸನ್ನ ವಿಚಾರಿಸಿದಾಗ ಸುಮಾರು 9,000 ರೂಪಾಯಿ ಬಾಡಿಗೆಯನ್ನ ಕೇಳಿದ್ರು. ನಮ್ಮಲ್ಲಿ ಇರುವಂತದ್ದು 1,000 ಅನುದಾನ, ಎಲ್ಲ ವಿದ್ಯಾರ್ಥಿಗಳಿಗೂ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಾನು ಮತ್ತೆ ಶಿಕ್ಷಕರಿಗೆ ಹೇಳಿದೆ, ಮೇಡಮ್ ಇದಾಗೋದಿಲ್ಲ, ನಾವು ಯಾವ್ದಾದ್ರು 7 ಮತ್ತು 8ನೇ ತರಗತಿ 2 ತರಗತಿಯ ವಿದ್ಯಾರ್ಥಿಗಳನ್ನ ಮಾತ್ರ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಮತ್ತೆ ಹೇಳಿದ್ರು, ಸರಿ ಕೆಲವು ವಿದ್ಯಾರ್ಥಿಗಳನ್ನ ಬಿಟ್ರೆ ಮತ್ತೆ ಸಮಸ್ಯೆ ಆಗ್ತದೆ, ನಾವು ಎಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗೋಣ ಅಂದಾಗ ಅದ್ರ ಬಗ್ಗೆ ನಾವು ಸ್ಟಾಪ್ ನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದೋ, ಇದು ಬೇಕೋ ಬೇಡವಾ ಅಂತ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಮೈದಾನದ ಕೆಲಸ ನಡೀತಾ ಇದೆ ಧರ್ಮಸ್ಥಳದ ವತಿಯಿಂದ. ಇಲ್ಲಿ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿ ಪ್ರವೀಣ್ ಅವ್ರದ್ದು ಪಿಕಪ್ ವಾಹನಗಳು ಇಲ್ಲೇ ಇದೆ. ಅವರು ನಮಗೆ ಮಾನವೀಯತೆಯ ಮೇಲೆ ನನ್ನ ಪರಿಚಯ ಇರೋದ್ರಿಂದ ಎಲ್ಲರ ಹತ್ರ ಬಂದು ಹೇಳಿದ್ರು, ಸರ್ ನೋಡಿ, ನಿಮಗೆ ಇಷ್ಟ ಆಗೋದಾದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಇದರ ಪ್ರಯೋಜನ ಸಿಗ್ಲಿ, ಎಲ್ಲ ಮಕ್ಕಳನ್ನು ಕರ್ಕೊಂಡೋಗಿ ನಿಮಗೆ ಹೇಳಿದಾಗ ನಮ್ಮ ಪಿಕಪ್ ವಾಹನದಲ್ಲಿ ನೀವು ಹೇಳಿದಂತ ವೇಗದಲ್ಲಿ, ನಮ್ಮ ಶಿಕ್ಷಕರಿದ್ರು, ಕೇವಲ 10ರಿಂದ 20 ಕಿಲೋಮೀಟರ್ ವೇಗದಲ್ಲಿ ನಿಧಾನವಾಗಿ ಕರ್ಕೊಂಡೋಗಿ ಬಿಟ್ಟು ಬರ್ತೀವಿ, ಮತ್ತೆ ನೀವು ಫೋನ್ ಮಾಡಿದಾಗ ನಾವು ಕರ್ಕೊಂಡು ಬರ್ತೀವಿ ಎಂಬತಕ್ಕಂಥ ಒಂದು ಭರವಸೆಯನ್ನ ಕೊಟ್ರು. ಇದನ್ನ ನಾವು ಶಾಲೆಯಲ್ಲಿ ವಿಚಾರಿಸಿದಾಗ, ಇದು ಈ ತರ ಮಾಡಿದ್ರೆ ಆಗಬಹುದು, ಎಲ್ಲ ವಿದ್ಯಾರ್ಥಿಗಳು ಹೋಗ್ತಾರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಪರಿಸರದ ಕಾಳಜಿ ಬರಲಿ, ಆ ಒಂದು ಫೀಲಿಂಗ್ ಅನ್ನು ಅನುಭವಿಸ್ಲಿ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನ ಎಲ್ಲಾ ಶಿಕ್ಷಕರು ಸೇರಿ ಆಯೋಜನೆಯನ್ನ ಮಾಡಿದ್ದು. ಅವತ್ತು ನಮ್ಮ 3 ಜನ ಶಿಕ್ಷಕರು ಬಂದಿದ್ದಾರೆ, 2 ಜನ ಅತಿಥಿ ಶಿಕ್ಷಕರು ಬಂದಿದ್ದಾರೆ. ನಾವು ಮೀಟಿಂಗ್ ಮಾಡಿದೀವಿ. ಇಲ್ಲಿ ಹೋಗ್ತಾ ಇರುವಂತದ್ದು ಹೌದು ವಾಹನಗಳಲ್ಲಿ ಮಾಡಬಾರ್ದು, ಅದು ವಿದ್ಯಾರ್ಥಿಗಳಿಗೋಸ್ಕರ ನಾವು ಇದನ್ನ ಹಮ್ಮಿಕೊಂಡು, ನಾನು ಒಂದು ವಾಹನದಲ್ಲಿ ಮಿಡ್ಲಲ್ಲೇ ನಿಂತ್ಕೊಂಡು ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ಕೊಟ್ಟು, ಯಾರು ನಿಲ್ಲಬಾರ್ದು, ಕುತ್ಕೊಳ್ಳುವಂತ ವ್ಯವಸ್ಥೆ ನಾನು ಮಾಡಿದೆ. 2 ಶಾಲೆಗಳಿಗೆ ನಮ್ಮ ಟೀಚರ್ಸ್ ಇದ್ರು, ಎಲ್ಲರೂ ನಮ್ಮ ಅಗತ್ಯ ಮಾಹಿತಿಗಳನ್ನ ಕೊಟ್ಟು ನಾವೇ ಮಕ್ಕಳ ಜೊತೆ ನಿಂತ್ಕೊಂಡು ಹೋಗಿದೀವಿ. ಮತ್ತೆ ನಮ್ಮ ಶಿಕ್ಷಕರು ಡ್ರೈವರ್ ಪಕ್ಕನೆ ಕುತ್ಕೊಂಡು 10ರಿಂದ 20 ವೇಗ ಮೇಡಮ್ ಅಷ್ಟೇ. ಇಲ್ಲಿರುವಂತ 5 ಕಿಲೋಮೀಟರ್ಗೆ ನಮ್ಗೆ ಹೋಗ್ಬೇಕಾದ್ರೆ ಸುಮಾರು ಅರ್ಧ ಗಂಟೆ ತಗೊಂಡಿದ್ದಾರೆ. ನಿಧಾನವಾಗಿ ಹೋಗಿದೀವಿ. ಅಲ್ಲಿ ಎಲ್ಲ ಮಾಹಿತಿಯನ್ನ ತುಂಬಾ ಚೆನ್ನಾಗಿ ಕೊಟ್ರು, ವಿದ್ಯಾರ್ಥಿಗಳು ಸಂತೋಷದಿಂದ ತಗೊಂಡ್ರು, ಯಾವುದೇ ಸಮಸ್ಯೆ ಇಲ್ದನೆ ಪುನಃ ನಾವು ಅದೇ ವಾಹನದಲ್ಲಿ ಶಾಲೆಗೆ ಬಂದಿದೀವಿ. ಪೋಷಕರು ಮತ್ತು ನಮ್ಮ SDMC ಅವರು ತುಂಬಾ ಖುಷಿಯಾಗಿದ್ದಾರೆ. ಯಾವ ಮಕ್ಕಳಿಗೂ ಏನೂ ಸಮಸ್ಯೆ ಆಗ್ಲಿಲ್ಲ, ಸಂತೋಷವಾಗಿದ್ದಾರೆ. ಬಟ್ ನಾವು ಈ ಒಂದು
ಆ ವಾಹನದಲ್ಲಿ ಹೋಗ್ಬಾರ್ದಿತ್ತು ಅನ್ನುವಂಥದ್ದು ನಮಗೂ ಇದೆ. ಬಟ್ ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳಿಗೆ ಸಂತೋಷ ಆಗ್ಲಿ ನಾವು ಅಂತೇಳಿ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೀವಿ. ಇದರಿಂದ ಯಾವುದೇ ಸಮಸ್ಯೆ ಆಗ್ಲಿಲ್ಲ. ಬಟ್ ಈಗ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ದುಸ್ಸಾಹಸಕ್ಕೆ ನಾವು ಯಾವುದೇ ಶಿಕ್ಷಕರು ಸಹ ಕೈ ಹಾಕೋದಿಲ್ಲ. ಇಲಾಖಾ ನಿಯಮ ಏನಿದೆ ಆ ತರವನ್ನ ಮಾಡ್ತೀವಿ. ಇದು ಮೇಡಮ್ ಇಲ್ಲಿ ನಡೆದಿರುವಂತಹ ವಸ್ತುಸ್ಥಿತಿ. ನಾವು ಯಾವುದೇ ಪ್ರವಾಸಕ್ಕಾಗ್ಲಿ ಅಥವಾ ಯಾವುದೇ ಮುಖ್ಯ ಶಿಕ್ಷಕರು ಕೇವಲ ಅವ್ರು ಒಬ್ರು ಕರ್ಕೊಂಡು ಹೋಗೋದಾಗ್ಲಿ ಯಾವುದೂ ಮಾಡಿಲ್ಲ. ನಾವು SDMC ಯಲ್ಲಿ ಚರ್ಚೆ ಮಾಡಿದಾಗೆ ಎಲ್ಲಾ ಶಿಕ್ಷಕರು ನಿರ್ಣಯ ಮಾಡಿದಾಗೆ ನಾವು ಈ ಒಂದು ಕೆಲಸವನ್ನ ಮಾಡಿದೀವಿ. ಮುಂದೆ ಇಂಥ ಸಮಸ್ಯೆಗಳು ಆಗದಾಗೆ ನಾವು ಎಚ್ಚೆತ್ಕೊಳ್ತೀವಿ ಮೇಡಮ್. ಇದು ವಾಸ್ತವ ಸತ್ಯ. ಸೊ ಈ ತರ ಕಡ್ಡಾಯವಾಗಿ ಹೋಗ್ಲೇಬೇಕಾಗುತ್ತಾ? ಈಗ ನೀವು ಹೇಳಿದ್ರೆ ಅಮೌಂಟ್ ಇಲ್ಲ, ಜಸ್ಟ್ ಅದ್ರ 1,000 ರೂಪಾಯಿ ಅಷ್ಟೇ ಇತ್ತು ಅಂತ. ಈ ತರ ಹೋಗ್ಲೇಬೇಕಾಗುವಂತ ನಿಯಮ ಇದೆಯಾ ಅಂತ? ಮೇಡಮ್, ಇಕೋ ಕ್ಲಬ್ ನಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಅಲ್ಲಿ 9,000 ರೂಪಾಯಿಗೆ ನಿಮ್ಗಾಗ್ಲೇ ನಾನು ತೋರಿಸಿದ್ದೀನಿ. ಅಲ್ಲಿ ವಿವಿಧ ಚಟುವಟಿಕೆಗಳಿದೆ. ಆ ಎಲ್ಲಾ ಚಟುವಟಿಕೆಗಳನ್ನ ನಾವು ಹಮ್ಮಿಕೊಳ್ಳೇಬೇಕು. ವಿದ್ಯಾರ್ಥಿಗಳಿಗೆ ಸ್ಥಳೀಯವಾಗಿ ಇರುವಂತಹ ಕೃಷಿ ತೋಟಗಳಾಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು, ರಬ್ಬರ್ ತೋಟ ಆಗ್ಬೋದು, ನರ್ಸರಿ ಆಗ್ಬೋದು, ಜೇನು ಸಾಗಣೆ ಆಗ್ಬೋದು, ವಿವಿಧ ಕಾರ್ಖಾನೆಗಳಾಗ್ಬೋದು, ಅಲ್ಲಿಗೆ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ನಡೀತಾ ಇರುವಂತಹ ಸಂಗತಿಗಳ ಬಗ್ಗೆ, ಕೃಷಿಯ ಬಗ್ಗೆ ಮನವರಿಕೆ ಮಾಡ್ಕೊಡ್ಬೇಕು ಅಂತ ಇದೆ ಮೇಡಮ್. ಇದನ್ನ ಎಲ್ಲಾ ಶಾಲೆಗಳಲ್ಲೂ ಮಾಡ್ತಾ ಇದ್ದಾರೆ. ಅದೇ ತರ ನಾವು ಮಾಡಿದೀವಿ ಮೇಡಮ್. ಇನ್ನೊಂದು ಪ್ರಶ್ನೆ, ಕಳೆದ ಕೆಲ ತಿಂಗಳ ಹಿಂದಷ್ಟೇನೆ ಬಹಳ ದೊಡ್ಡದಾಗಿರುವಂತಹ ಮಾದರಿಯಾಗಿ ಈ ಬೆಳಂಜೆ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಆಯಿತು. ಅನೇಕ ಜನ ಪ್ರಾಯೋಜಕರು ಬಂದು ಅದಕ್ಕೆ ಲಕ್ಷ ರೂಪಾಯಿ ಅನುದಾನ ಕೊಟ್ಟಿರುವಂತದ್ದು. ಆದ್ರೆ ಇದೀಗ ಈ ಮಕ್ಕಳಿಗೆ ಹೊರಸಂಚಾರ ಅಂತ ಆದಾಗ ಯಾರು ಕೂಡ ಕೊಡುವಂತಹ ಮುಂದೆ ಬರ್ಲಿಲ್ವಾ ಅಥವಾ ನೀವು ಕೇಳಿಲ್ವಾ? ಈ ತರ ಒಂದು ಟ್ರೈ ಮಾಡ್ಬೋದಿತ್ತಲ್ವಾ? ಸೊ ಓಕೆ, ನಿಮ್ಮಲ್ಲಿ ಆ ಸರ್ಕಾರದ ಕೊಟ್ಟಿರುವಂತ ದುಡ್ಡು 1,000 ಅಷ್ಟೇ, ಮೊತ್ತ ಇರಲಿಲ್ಲ, ಓಕೆ. ಆದ್ರೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅವರನ್ನು ಕೇಳುವಂತ ಪ್ರಯತ್ನ ಮಾಡ್ಬೋದಿತ್ವಾ? ನೀವು ಮಾಡಿಲ್ವಾ ಏನು ಅಂತ? ಮೇಡಮ್, ನಮ್ಮದು RMSS ಶಾಲೆ ಆಗಿರೋದ್ರಿಂದ ಸುಮಾರು 25,000 ನಮ್ಮ ಶಾಲೆಗೆ ಬಂದಿದೆ. ನಾನು ಕಳೆದ ಮೀಟಿಂಗ್ ನಲ್ಲಿ SDMC ಅವರಿಗೆ ಹೇಳಿದೆ, ಇಕೋ ಕ್ಲಬ್ ಅಂತ ಒಂದು ಕಾರ್ಯಕ್ರಮ ಇದೆ, ಆ ಇಕೋ ಕ್ಲಬ್ ನ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತೇಳಿ ಮಾಹಿತಿಯನ್ನ ಕೊಟ್ಟು ನಾವು ಪರ್ಮಿಷನ್ ತಗೊಂಡಿದ್ದು. ಇಲ್ಲಿ ನಮ್ಮಲ್ಲಿ 25,000 ಬಂದಾಗ ಏನಾಯ್ತು, ಅದು ಹೈಸ್ಕೂಲ್ಗ ಪ್ರೈಮರಿಗ ಎಂಬತಕ್ಕಂಥ ಗೊಂದಲ ಇತ್ತು. ಆ ಪ್ರೈಮರಿಯವರು ಹೊರಸಂಚಾರವನ್ನು, ಹೈಸ್ಕೂಲ್ನವರು ಹೊರಸಂಚಾರವನ್ನು ಹೋಗಿ ಬಂದ್ರು. ನಮ್ಗೆ ಅವಕಾಶ ಇಲ್ಲ ಅಂದಾಗ ನಾನು ನಮ್ಮ BRCಗೆ ಸಂಬಂಧಪಟ್ಟಂತಹ ನಮ್ಮ DDP ಆಫೀಸ್ ನಮ್ಮ ಡಯಟಿಗೆ ಫೋನ್ ಮಾಡಿ ನಮ್ಗೆ ಅವಕಾಶ ಕೊಡಿ ಅಂದಾಗ, ಅಂತಿಮ ಹಂತದಲ್ಲಿ ನಿಮಗೆ ಇದರಲ್ಲಿ 9,000 ಅವಕಾಶ ಇದೆ, ನಿಯಮಾನುಸಾರ ಖರ್ಚು ಮಾಡಿ ಎಂಬತಕ್ಕಂಥ ಆದೇಶ ತುರ್ತಾಗಿ ಮೊನ್ನೆ ಸಿಕ್ಕಿದ್ದು ನಮಗೆ 1 ವಾರದ ಒಳಗೆ. ಆಗ ನಾನು ನಮ್ಮ ನೋಡಲ್ ಶಿಕ್ಷಕರಿಗೆ ಹೇಳಿದೆ, ತುರ್ತಾಗಿರೋದ್ರಿಂದ ಮುಂದೆ ನಮಗೆ ಪರೀಕ್ಷೆಗಳು ಬರ್ತದೆ, ಹಾಗಾಗಿ ಈ ಒಂದು ಹೊರಸಂಚಾರವನ್ನ ಮಾಡುವ ಅಂತೇಳಿ ಎಲ್ಲರೂ ಪ್ಲಾನ್ ಅನ್ನ ಮಾಡ್ಕೊಂಡ್ರು ಮೇಡಮ್. ಇದಕ್ಕೆ ನಾವು ಯಾವುದೇ ಸಂಘ ಸಂಸ್ಥೆಗಳನ್ನಾಗ್ಲಿ ಅಥವಾ ದಾನಿಗಳನ್ನಾಗ್ಲಿ ಸಂಪರ್ಕಿಸಲಿಲ್ಲ. ನಾವು ಹಂತದಲ್ಲಿ ನಾವು 1 ತರಗತಿಯವ್ರನ್ನ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದು. ಬಟ್ ಎಲ್ಲರ ಅಭಿಪ್ರಾಯದಂತೆ ಎಲ್ಲರೂ ಮಕ್ಕಳನ್ನ ಮಾಡಬೇಕು ಅಂತ ಹೇಳ್ತು ಅತಿ ತುರ್ತಾಗಿ ನಮ್ಮ ಮಾಡಬಹುದಿತ್ತಲ್ವಾ? ನಿಮ್ಗೆ ಆ ಒಂದು ಆಪ್ಷನ್ ಇತ್ತಲ್ವಾ ಅಂತ, ಯಾಕೆ ಅದಕ್ಕೆ ನೀವು ಮುಂದಾಗಿಲ್ಲ ಅಂತ? ಮಾಡಬಹುದಿತ್ತು ಮೇಡಮ್. ಈಗಾಗಲೇ ನಮ್ಮ ಶಾಲೆಯಲ್ಲಿ 4 ಜನ ಶಿಕ್ಷಕರಿದ್ದಾರೆ. 2 ಅತಿಥಿ ಶಿಕ್ಷಕರನ್ನ ನಾವು ತಗೊಂಡಿದ್ದೀವಿ. ಆ ಅತಿಥಿ ಶಿಕ್ಷಕರಿಗೆ ನಾವು ಪ್ರತಿ ತಿಂಗಳಿಗೆ ಸಂಬಳವನ್ನು ಕೊಡಬೇಕಾಗಿದೆ. ಪ್ರತಿ ಪೋಷಕರಿಂದ ಶಿಕ್ಷಕರ ಸಂಬಳಕ್ಕೆ ನಾವು ಒಂದು 3 ತಿಂಗಳಿಗೆ ಎಷ್ಟೆಷ್ಟು ಕೊಡಬೇಕು ಅಂತೇಳಿ ಮೀಟಿಂಗ್ ನಲ್ಲಿ SDMC ಅಧ್ಯಕ್ಷರ ನಿರ್ಣಯದ ಪ್ರಕಾರ ಹೇಳಿದ್ದಾರೆ. ಈಗಾಗಲೇ ನಮ್ಮ ಪೋಷಕರು ಅತಿಥಿ ಶಿಕ್ಷಕರಿಗೆ ಯಾವುದೇ ಅಂದ್ರೆ ಅಮೌಂಟ್ ಏನು ಕಲೆಕ್ಟ್ ಆಗ್ಲಿಲ್ಲ. ನಾವು ಅವರಿಗೆ ಕೊಡೋದಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಇದೆ, ಬಟ್ ನಾವು ಕೊಟ್ಟಿದ್ದೀವಿ, ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ಆ ದೃಷ್ಟಿಯಲ್ಲಿ ಪುನಃ ಪೇರೆಂಟ್ಸಿಗಾಗ್ಬೋದು, ಮೊನ್ನೆ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಹಣವನ್ನು ಹಾಕಿದ್ದಾರೆ. ಈಗಾಗಲೇ ಶಾಲೆಗೆ ಡೊನೇಟ್ ಮಾಡ್ತಾ ಇದ್ದಾರೆ. LKG UKG ಅವರಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಪುನಃ ಪೋಷಕರಿಗೆ ಯಾಕೆ ಬರ್ಡನ್ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅಷ್ಟರೊಳಗೆ ನಮ್ಮ ಹಳೆ ವಿದ್ಯಾರ್ಥಿಯವರು ಸ್ವಲ್ಪ ಮನಸ್ಸನ್ನ ಮಾಡಿದ್ರಿಂದ ಇದರಲ್ಲಿ ಈ ವರ್ಷ ಮಾಡಿ ಮುಗಿಸುವ, ಮುಂದಿನ ವರ್ಷ ತುಂಬಾ ಎಲ್ಲ ಪ್ಲಾನ್ ಪ್ರಕಾರ ಮಾಡುವ ಅಂತೇಳಿ ನಾವು ಭಾವಿಸಿದ್ದು. ಅದು ನಮ್ಮಿಂದ ಸ್ವಲ್ಪ ಎಡವಟ್ಟಾಯ್ತು. ನಾವು ವಿದ್ಯಾರ್ಥಿಗಳಿಗೆ ಒಳ್ಳೇದು ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಶೈಕ್ಷಣಿಕ ಚಟುವಟಿಕೆಗಳು ಚೆನ್ನಾಗಿ ನಡೀತಾ ಇದೆ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ, ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ. ಇದನ್ನೂ ಸಹ ಎಲ್ರಿಗೂ ಕಣ್ತುಂಬಿಸ್ಬೇಕು ಅಂತ ನಾವು ಅನ್ಕೊಂಡು, ಬಟ್ ಅದು ಹೇಗೆ ಬಂತು, ಯಾರ ಮೂಲಕ ಬಂತು ನಮಗಂತೂ ಗೊತ್ತಿಲ್ಲ. ಬಟ್ ಇದು ನಮಗೊಂದು ಜೀವನದಲ್ಲಿ ಒಳ್ಳೆ ಪಾಠ ಆಯ್ತು. ಇನ್ನು ಮುಂದೆ ಇಂಥ ಕಾರ್ಯಕ್ರಮಕ್ಕೂ ನಾವು ತುಂಬಾ ದುಸ್ಸಾಹಸವನ್ನ ಮಾಡುವಂತ ಕೈ ಹಾಕೋದೇ ಇಲ್ಲ. ನಮ್ಗೆ ಎಷ್ಟು ಕೆಲಸ ಇದೆ ನಾವು ಅಷ್ಟನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಇಂತ ಒಂದು ಇನ್ಸಿಡೆಂಟ್ ಆದ ನಂತರ ಈಗ ಇಲಾಖೆಯಿಂದ ಏನಾದ್ರು ನಿಮ್ಗೆ ನೋಟಿಸ್ ಬಂತ, ಏನಾದ್ರು ಹೇಳಿದ್ರೆ, ಯಾರಾದ್ರೂ ಬಂದು ಹೋದ್ರೆ ಹೇಗೆ? ಮೇಡಮ್, ಈಗಾಗಲೇ ನಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೀವು ಇಂಥ ವಾಹನಗಳಲ್ಲಿ ಕರ್ಕೊಂಡು ಹೋಗಿದ್ದೀರಾ, ಸುರಕ್ಷತೆ ಇದೆಯಾ ಇಲ್ವಾ, ಇದ್ರ ಬಗ್ಗೆ ಕೇಳಿ ಅಂತೇಳಿ. ನಾವು ಈಗ ನಿಮ್ಮ ಹತ್ರ ಏನ್ ಹೇಳಿದೀವೋ, ಇಲ್ಲಿ ನಡೆದಂತ ವಾಸ್ತವ ಘಟನೆನ ಮೇಡಮ್, ಇಂಥ ಅವಕಾಶ ಇದ್ದಿದ್ರಿಂದ, ಡೋನರ್ಸ್ ಕೊಟ್ಟಿದ್ರಿಂದ ಕರ್ಕೊಂಡೋಗಿದ್ದೀವಿ. ಇದು ನಮ್ಮಿಂದ ನಿಯಮಾನು ಪ್ರಕಾರ ತಪ್ಪೇ ಆಗಿದೆ, ಹೋಗ್ಬಾರ್ದಿತ್ತು.
ಈಗಾಗಲೇ ನಾವೆಲ್ಲರೂ ಸಹ ಜವಾಬ್ದಾರಿಯನ್ನ ತಗೊಂಡು ನಮ್ಮ ರಕ್ಷಣೆಯಲ್ಲೇ ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ ಯಶಸ್ವಿಯಾಗಿ ಕರ್ಕೊಂಡು ಬಂದಿದ್ದೀವಿ ಮೇಡಮ್. ಇದರಿಂದ ಯಾವುದೇ ಸಮಸ್ಯೆ ಆಗಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಇಂಥ ತಪ್ಪನ್ನ ಮಾಡೋದಿಲ್ಲ ಅಂತೇಳಿ ಅವರಿಗೆ ನಾವು ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದೀವಿ. ಮೇಡಮ್ ಶಾಲೆಗೆ ಬಂದಿದ್ರು, ಅವ್ರಿಗೂ ನಾವು ಹೇಳಿದ್ದೀವಿ ಮೇಡಮ್. ಸೊ ಇದೀಗ ಈ ಬಳಂಜ ಶಾಲೆಯ ಸಹಶಿಕ್ಷಕ ಆಗಿರುವಂತಹ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಇವರು ಅನೇಕ ವರ್ಷಗಳಿಂದ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತವರು. ಸೊ ಈ ತರ ಒಂದು ಆಕ್ಚುಲಿ ಮಕ್ಕಳನ್ನ ಹೊರಸಂಚಾರ ಹೋಗೋದೆಲ್ಲ ಅದು ಒಳ್ಳೆಯ ವಿಚಾರ. ಹೌದು, ಓಕೆ, ಇಲಾಖೆಯಿಂದ ಬಂದಿರೋ ದುಡ್ಡು ಕೂಡ ಕಡಿಮೆನೆ, ನಿಜ, ನಾನು ಒಪ್ಕೋತೀವಿ. ಆದ್ರೆ ಈ ತರ ಇದ್ದಾಗ ನೀವು ಅದನ್ನ BEO ಗಮನಕ್ಕೆ ತಂದಿದ್ರೆ, ಈ ತರ ಒಂದು ಹೋಗ್ತಾ ಇದೀವಿ ನಾವು, ಅಮೌಂಟ್ ಇಲ್ಲ, ಈ ತರ ನಾವು ಓಪನ್ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ, ಅವ್ರಿಗೊಂದು ಏನಾದ್ರು ಒಂದು ಮಾಹಿತಿ ಇತ್ತಾ ಹೇಗೆ? ಅಂದ್ರೆ ಇದು ಇಲಾಖೆ ಸುತ್ತೋಲೆ ಪ್ರಕಾರ ನಾವು ಈಗ ಒಂದು ಹೊರಸಂಚಾರ ಹೋಗ್ಬೇಕು ಅಂತ ಒಂದು ಪ್ಲಾನ್ ಇದ್ದದ್ದು, ಪ್ರವಾಸ ಅಂತ ಇರಲಿಲ್ಲ ಅಲ್ಲಿ. ಹಾಗಾಗಿ ಬಂದಿದ್ದು ಅನುದಾನ ಕೂಡ ತುಂಬಾನೇ ಕಡಿಮೆ ಇದ್ದದ್ದು. ಹಾಗಾಗಿ ನಾವು ಆನ್ ದ ಸ್ಪಾಟ್ ಅಲ್ಲಿ ಅವತ್ತು ಹೋಗ್ಲೇಬೇಕಾದಂತಹ, ಈಗ ಒಂದು ಹೋಗ್ಲಿಲ್ಲ ಅಂದ್ರೂ ಕೂಡ ಇಲಾಖೆಗೆ ನಾವು ಉತ್ತರ ಕೊಡಲೇಬೇಕಾಗುತ್ತೆ. ಈ ಅನುದಾನ ಬಂದಿದೆ, ಇದಕ್ಕೆ ನೀವೇನು ಮಾಡ್ಬೇಕು, ಯಾಕೆ ಆಕ್ಷನ್ ತಗೊಂಡಿಲ್ಲ ಅಂತೇಳಿ ಪ್ರಶ್ನೆ ಬರ್ಲಿಕ್ಕಿರ್ತದೆ ನಮಗೆ. ಆ ಒಂದು ಉದ್ದೇಶದಲ್ಲಿ ನಾವೇನ್ ಮಾಡಿದ್ವಿ, ಇದಕ್ಕೆ ಹೋಗ್ಬೇಕು ಅಂತೇಳಿ ಸಡನ್ ಆಗಿ ನಾವು ಇಲ್ಲೇ ಸ್ಥಳೀಯವಾಗಿನೇ ಹೋಗಿ ಬರುವ ಅಂತೇಳಿ ಪ್ಲಾನ್ ಮಾಡ್ಕೊಂಡಾಗ, ಆಗ ನಾವು ಆಯ್ತು ಇಲ್ಲಿಗೆ ಹೋಗುವ ಅಂತ ಅನ್ಕೊಂಡಾಗ, ಅದೇ ಇದಕ್ಕೆ ನಾವು ಹೇಗೆ ಹೋಗೋದು ಅಂತ ಪ್ರಶ್ನೆ ಬಂದಾಗ ನಾವು ನಮ್ಮ STMC ಕಮಿಟಿ ಮೂಲಕನೇ ನಾವು ಮಾತಾಡ್ಕೊಂಡ್ವಿ. ಅಲ್ಲಿ ನಿರ್ಧಾರ ಮಾಡಿಕೊಂಡು ಅದರಂತೆ ನಾವು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಆ ಸಡನ್ ಆಗಿ ನಾವು ಸ್ವಲ್ಪ ಗೊಂದಲ ಇತ್ತು ಹೇಗೆ ಮಾಡೋದು ಅಂತೇಳಿ. ಅಷ್ಟರೊಳಗೆ ನಮ್ಮ ಪ್ರವೀಣ್ ರವರು ಇಲ್ಲೇ ಇದ್ದಿದ್ದರಿಂದ, ಹಳೆ ವಿದ್ಯಾರ್ಥಿಗಳಾಗಿದ್ದರಿಂದ ಸುಮಾರು ವಿಷಯಗಳಲ್ಲಿ ನಮ್ಮ ಶಾಲೆಗೆ ಅವ್ರು ಸಹಾಯ ಮಾಡಿದ್ದಾರೆ ಮಕ್ಕಳಿಗೋಸ್ಕರ. ಹಾಗಾಗಿ ಅವರು ಆ ಕ್ಷಣಕ್ಕೆ ಒಂಥರ ಆಪತ್ ಬಾಂಧವನ ಅನ್ಕೊಂಡು ಆ ಟೈಮಿಗೆ ಬಂದ್ರು. ನಮಗೆ ಆಯ್ತು ನೋಡುವ ಅಂತೇಳಿ ಹಾಗೆ ಪ್ಲಾನ್ ಮಾಡ್ಕೊಂಡು, ನಿಜಕ್ಕೂ ನಮಗೆ ಅದರಲ್ಲಿ ಹೋಗ್ತಕ್ಕಂಥ ನಮಗೆ ಒಂದು ಮನಸ್ಥಿತಿ ನಮಗೆ ಇರಲಿಲ್ಲ. ಆದರೆ ಸುಮಾರು ಹತ್ರ ಇದೆ, ಹೇಗೆ ಹೋಗಿ ಬರ್ಬೋದು, ನಡೆಸ್ಲಿಕ್ಕಂತೂ ಆಗ್ತಿರ್ಲಿಲ್ಲ. ಸುಮಾರು ಆಲ್ರೆಡಿ ಒಂದು ಸ್ವಲ್ಪ ಅಲ್ಲ ಟೈಮ್ ಆಗಿತ್ತು, ಬಿಸಿಲು ಕೂಡ ಇತ್ತು. ಹಾಗಾಗಿ ಏನು ಮಾಡೋದು ಅಂತ ನಮಗೆ ಗೊತ್ತಾಗಲ್ಲ. ಆ ಟೈಮಲ್ಲಿ ಒಂದು ಇದರಲ್ಲಿ ಹೋಗಿ ಬರ್ಲಿಕ್ಕಾಯ್ತು. ಆ ಒಂದು ವಿಷಯದಲ್ಲಿ ನಮಗೆ ಶಾಲೆ ಇದರಿಂದ ನಮಗೆ ತಪ್ಪಾಗಿತ್ತು, ನಾವು ಒಪ್ಕೊಳ್ತೇವೆ. ಆ ವಿಷಯದಲ್ಲಿ ಹೋಗ್ಬಾರ್ದಾಗಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಅಂತಹ ಒಂದು ಅವಘಡಗಳು ಆಗದೇ ಇರೋ ಹಾಗೆ ಖಂಡಿತವಾಗಿ ನಾವು ಇಲಾಖೆಗೆ ಒಂದು ಏನಿಲ್ಲ ನಿಯಮಾನುಸಾರವಾಗಿ ಸುತ್ತೋಲೆಗಳಿದ್ದಾವೆ, ಅದನ್ನು ನಾವು ಫಾಲೋ ಅಪ್ ಮಾಡ್ತೇವೆ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇವೆ. ಏನೋ ಸರ್, ಒಂದು ಟೈಮಲ್ಲಿ ತುಂಬಾ ಒಳ್ಳೆಯ ಹೆಸರು ಪಡೆದಿತ್ತು ಬಳಂಜ ಶಾಲೆ. ಅಮೃತ ಮಹೋತ್ಸವ ಮಾದರಿಯಾಗಿತ್ತು. ಎಷ್ಟೋ ಹಳೆ ವಿದ್ಯಾರ್ಥಿಗಳು ಎಲ್ಲಿಂದ ಬಂದ್ಬಿಟ್ಟು ಪ್ರೋಗ್ರಾಮ್ ಕೊಟ್ಟಂತವರು. ಇದೀಗ ಕೆಲವೇ ತಿಂಗಳಲ್ಲಿ ಈ ತರ ಒಂದು ನೆಗೆಟಿವ್ ಪ್ರಚಾರ ಆಗಿರುವಂತದ್ದು ನಿಮ್ಗೆ ಎಷ್ಟು ಪರ್ಸನಲ್ ಆಗಿ ನೋವಾಗ್ತಾ ಇದೆ? ಖಂಡಿತ ಮೇಡಮ್, ಇದು ಒಂದು ರೀತಿಯಲ್ಲಿ ಪ್ರಚಾರನ ಅಪಪ್ರಚಾರ ನನಗೆ ಸತ್ಯ ಹೊರತಾಗ್ತಿಲ್ಲ. ಅದು ಆಗ್ತಕ್ಕಂಥ ವಿಷಯನೇ ಬೇರೆ, ಆಗಿರೋದು ಇನ್ನೂ ಹೋಗ್ತಾ ಉಂಟು. ಅದು ಹೇಗೆ ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ದಯಮಾಡಿ ಆದಷ್ಟು ಬೇಗ ಅದನ್ನ ಅದು ಆಗದಿರೋ ಹಾಗೆ ದಯಮಾಡಿ, ನಿಮ್ಗೆ ವಿಷಯ ಗೊತ್ತಾದ್ರೆ ನೀವು ಕೂಡ ಅದನ್ನ ಮನದಟ್ಟು ಮಾಡ್ತೀರಾ ಅಂತ ಒಂದು ನಂಬಿಕೆ ವಿಶ್ವಾಸ ನನ್ನಲ್ಲಿದೆ. ಒಂದು ಬೇರೆ ಬೇರೆ ವಿಷಯಗಳೆಲ್ಲ ಹೋಗ್ತಾ ಇದೆ, ದಯಮಾಡಿ ಅದು ಆಗಬಾರದು. ಯಾಕೆಂದ್ರೆ ನಮಗೂ ಕೂಡ ಮುಂದೆ ಇಲ್ಲಿ ಕೆಲಸ ಮಾಡಬೇಕಾಗಿದೆ, ಒಂದು ಆಸಕ್ತಿ ಬರಬೇಕಾಗುತ್ತೆ. ಈ ಥರದ್ದೆಲ್ಲ ಸುದ್ದಿಗಳು ಬೇರೆ ಬೇರೆ ಇದಕ್ಕೆ ಹೋದಾಗ ಬಹಳಷ್ಟು ನಿಜಕ್ಕೂ ನಮಗೆ ಮಕ್ಕಳ ಮುಂದೆ ಅದರಲ್ಲೂ ಬಹಳ ನೋವಿನ ವಿಷಯ ಇದು. ಸರ್, ಇನ್ನೊಂದು, ಇದು ಈ ವರ್ಷ ಓಕೆ, ನೀವು ಈ ಒಂದು ಹೊರ ಸಂಚಾರವನ್ನ ಪಿಕಪ್ ಅಲ್ಲಿ ಅಥವಾ ಒಂದು ಟಿಪ್ಪರ್ ಗಾಡಿಯಲ್ಲಿ ಹೋಗಿರುವಂತದ್ದು, ಪ್ರತಿ ವರ್ಷಗಳು ಹೋಗ್ಲೇಬೇಕಾಗುತ್ತೆ. ಈ ಹಿಂದೆ ನೀವು ಹೇಗೆ ಹೋಗ್ತಾ ಇದ್ರಿ, ಮಕ್ಕಳನ್ನ ಹೇಗೆ ಕರ್ಕೊಂಡು ಹೋಗ್ತಾ ಇದ್ರಿ ನೀವು? ಇಲ್ಲ, ಪ್ರತಿ ವರ್ಷ ಲಾಸ್ಟ್ ಇಯರ್ ಅಂದ್ರೆ ನಾವು 2 ವರ್ಷದಿಂದ ನಾವು ಮಾಡಿರಲಿಲ್ಲ ಮೇಡಮ್. ಅಂದ್ರೆ ಹೈಸ್ಕೂಲ್ಗೆ ನಮಗೆ ಇಲ್ಲಿ RMS ಆಗಿದ್ದರಿಂದ ಅನುದಾನ ಎಲ್ಲ ಅಲ್ಲೇ ಬರ್ತಾ ಇತ್ತು. ನಾವು ಈ ಸರಿ ಕೂಡ ಪ್ರಶ್ನೆ ಮಾಡಿದ್ವಿ, ನಾವು 2 ವರ್ಷ ಹೋಗ್ಲಿಲ್ಲ, ಈ ಸರಿ ಏನಾದ್ರು ಮಾಡಿ ಹೋಗ್ಬೇಕು ಅಂತೇಳಿ ನಾವೀಗ ಇಲಾಖೆ ಮೂಲಕ ನಾವು ಪ್ರಶ್ನೆ ಮಾಡಿದಾಗ, ಹೌದು ನಿಮಗೂ ಕೂಡ ಅದು ಉಂಟು, ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದಾಗ, ಅಷ್ಟೊತ್ತಿಗೆ ಆಲ್ರೆಡಿ ಹೈಸ್ಕೂಲ್ ಹೋಗಿ ಬಂದದ್ರು. ಹಾಗೆ ನಾವು ಪ್ಲಾನ್ ಮಾಡ್ಕೊಂಡು ಏನಾದ್ರು ಮಾಡುವ ಅಂತ ಅನ್ಕೊಂಡು ಹೋದ್ವಿ. ಅಂದ್ರೆ ಗಮನಕ್ಕೆ ಬಂದ ಹಾಗೆ ಈ ಹಿಂದೆ ಕೂಡ ಈಗ ಕೆಲವೊಂದು ಪ್ರತಿಭಾ ಕಾರಂಜಿಯೋ, ಕಲಿಕಾ ಹಬ್ಬನೋ ಅಥವಾ ಬೇರೆ ಒಂದು ಸ್ಪೋರ್ಟ್ಸ್ ವಿಷಯದಲ್ಲಿ ತುಂಬಾ ಕಡೆ ನಾನು ಗಮನಿಸಿದ್ದೇನೆ. ಬೇರೆ ರಿಕ್ಷಾದಲ್ಲಿ ಹೋಗಿರ್ಬೋದು, ಪಿಕಪ್ ಅಲ್ಲೆಲ್ಲ ಗಮನಿಸಿದ್ದೆ, ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು. ಆವಾಗ ಆ ಮಟ್ಟಿಗೆ ಅಷ್ಟೊಂದು ಸುದ್ದಿ ಆಗಿರ್ಲಿಲ್ಲ. ಈಗ ಏನೋ ನಮ್ದೊಂದು ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ, ಯಾವ್ದು ಇದರಿಂದ ಆಗ್ತಾ ಇದೆ ಅಂತ. ದಯಮಾಡಿ ಕೆಲವೊಂದು ನಾವು ಮಾಡಿರೋ ತಪ್ಪಿದೆ, ನಾನು ಒಪ್ಕೊಳ್ತೇನೆ. ಆದ್ರೆ ಈ ಹಿಂದೆ ಕೆಲವೊಂದು ಬೇರೆ ಬೇರೆ ಅಪಪ್ರಚಾರಗಳಾಗ್ತದೆ, ದಯಮಾಡಿ ಅದನ್ನ ಆಗದಿರ ಹಾಗೆ ನೋಡ್ಕೊಳ್ತೀರಾ ಅಂತ ನಾನು ಒಂದು ವಿಶ್ವಾಸ ಇಟ್ಕೊಂಡಿದ್ದೀನಿ. ಪೋಷಕರಿಂದ ಯಾವುದೇ ರೀತಿ ನೆಗೆಟಿವ್ ನಮ್ಗೆ ಇರಲಿಲ್ಲ. ಆಕ್ಚುಲಿ ಖುಷಿಯಾಗೇನೆ ಹೋಗಿ ಬಂದಿದ್ದೇವೆ. ಅದೇನಾಗ್ತಿದೆ ಗೊತ್ತಾಗ್ತಿಲ್ಲ ಅಷ್ಟೇ. ಇದೀಗ ಈ ಬಗ್ಗೆ ಮಾತಾಡಕ್ಕೆ SDMC ಅಧ್ಯಕ್ಷರಾಗಿರುವಂತಹ ರತ್ನಾಕರ್ ಇದ್ದಾರೆ. ಸರ್, ಈ ತರ ಒಂದು ಹೊರ ಸಂಚಾರ ಅಥವಾ ಟ್ರಿಪ್, ಪ್ರವಾಸ ಏನೇ ಇದ್ರೂ ಕೂಡ ನೀವೆಲ್ಲ ಕೂತು ಚರ್ಚೆ ಮಾಡಿ ನಿರ್ಧಾರ ಆಗುವಂತದ್ದು. ಇದು ಕೂಡ ಹಾಗೇನೆ, ನಿಮ್ಮಲ್ಲೆಲ್ಲ ಚರ್ಚೆ ಆಗಿದೆ. ಸೊ ಆ ಚರ್ಚೆ ಆದಾಗ ಏನಂತ ನಿಗದಿ ಆಗಿತ್ತು, ಆಮೇಲೆ ಅದು ಏನಾದ್ರು ಬದಲಾವಣೆ ಆಯ್ತಾ, ಏನೆಲ್ಲ ಇದ್ರ ಇನ್ಸಿಡೆಂಟ್ ಬಗ್ಗೆ? ಇಲ್ಲ, ಕಮಿಟಿಯ ನಿರ್ಧಾರ ಅಂತೆ ನಾವು ಇವ್ರು ಮಾಡ್ಲಿಕ್ಕೆ ಹೇಳಿದ್ದಾರೆ. ಕಮಿಟಿ ಏನಂತ ಇಕೋ ಕ್ಲಬ್ಗೆ ಅಂದ್ರೆ ದಿನ ನಿಗದಿ ಆಗಲಿಲ್ಲ. ಅವರು ನಮ್ಮ ಉಪಾಧ್ಯರು ಹೇಳಿದ್ದಾರೆ 1-2 ದಿನದಲ್ಲಿ ನಿಗದಿ ಆಗ್ಬೋದು, ಅಂದ್ರೆ ನಿಮ್ಮ ಪರ್ಮಿಷನ್ ಬೇಕಂತ. ಅಂದ್ರೆ ನಮ್ಮ ಕಮಿಟಿ ಎಲ್ಲ ನಿರ್ಣಯ ಮಾಡಿ ನಂತರ ಆಗಿದೆ. ಹೌದು. ಮತ್ತೆ ಅದೇ ಇಲ್ಲಿಂದ ಒಂದು 6 ಕಿಲೋಮೀಟರ್ ಅಷ್ಟೇ
6-5 ಕಿಲೋಮೀಟರ್ ಅಷ್ಟೇ. ಅಂದರೆ ಮಕ್ಕಳಿಗೆ ಮೊದಲು ಹೋಗಿದ್ದಂದರೆ 6-7 2 ಕ್ಲಾಸ್ ಮಾತ್ರ ಹೋಗಿದ್ದು. ಅಂದರೆ ಈ ಸಲ ಅಂದರೆ ಎಲ್ಲ ಪೋಷಕರು ಅದೇನು ನಮ್ಮ ಮಕ್ಕಳು ಹೋಗ್ಬಾರ್ದಾ, ನಮ್ಮ ಮಕ್ಕಳಿಗೆ ಏನಾದರೂ ಪರಿಸರ ಅಂದರೆ ಈ ಎಲ್ಲ ಥರದ್ದು ಅಲ್ಲಿ ಅಂದರೆ ಹಣ್ಣಿನ ಗಿಡ ಉಂಟು, ಮತ್ತು ಔಷಧಿ ಗಿಡ ಎಲ್ಲ, ಅದರ ಬಗ್ಗೆ ಒಂದು ತಿಳುವಳಿಕೆ ತಿಳ್ಕೊಳ್ಳೋದು ಎಲ್ಲ ನಮ್ಮ ಮಕ್ಕಳು ಕೂಡ ಕರ್ಕೊಂಡು ಹೋಗ್ಬೇಕಂತ ಆ ಲೆಕ್ಕದಲ್ಲಿ ಹೋಗಿದ್ದು. ಇನ್ನೊಂದು, ಇದು ಫಸ್ಟ್ ಟೈಮ್ ಅಲ್ಲ ಈ ತರ ಹೋಗ್ಬೇಕು, ಪ್ರತಿ ವರ್ಷ ಕೂಡ ಹೋಗ್ಬೇಕಾಗತ್ತೆ. ಈ ಹಿಂದೆ ಎಲ್ಲ ಯಾವ ತರ ಹೋಗ್ತಾ ಇದ್ರು? ಇನ್ನೊಮ್ಮೆ ಕೂಡ ಹೀಗೆ ಹೋಗಿದ್ದಾರಂತೆ. ಅದು ಅಂದರೆ ನಾನು ಆವಾಗ ಅಧ್ಯಕ್ಷನಾಗಲಿಲ್ಲ. ಈ ಥರ ಹೋಗಿದ್ದಾರಂತೆ. ಅಂದರೆ ಇದೇ ಟೈಮಲ್ಲಿ ಅಂದರೆ ಅವ್ರು ಹೇಳ್ತಾರೆ ರೆಕಾರ್ಡ್ ಇದೆ ಅಂತ ಹೋಗಿದ್ದಾರಂತೆ. ಅಂದರೆ ಓಪನ್ ಇದರಲ್ಲಿ ಅಂದರೆ ಸರ್ಕಾರದ ಸುತ್ತೋಲೆ ಪ್ರಕಾರ ಅಂದರೆ ಓಪನ್ ಇದರಲ್ಲಿ ಹೋಗ್ಬಾರ್ದು, ಅಂದರೆ ಪಿಕಪ್ಪಲ್ಲಿ ಹೋಗ್ಬೋದು. ಇತ್ತೀಚೆಗೆ ಬಂದ ಒಂದು ಸುತ್ತೋಲೆ. ಅಂದರೆ ಹೌದು, ನಮ್ಮಿಂದ ತಪ್ಪಾಗಿದೆ. ಅದಕ್ಕೆ ನಾನು ಏನದು ಇದು ಮಾಡಲಿಕ್ಕೆ ಆಗಲ್ಲ, ತಪ್ಪಾಗಿದೆ. ಅದಕ್ಕೆ ಇನ್ನು ಮುಂದೆ ಇಂಥ ಘಟನೆ ಆಗದೆ ನಾವು ಮುನ್ನೆಚ್ಚರಿಕೆ ವಹಿಸ್ತೇವೆ. ಎಸ್, ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಡಂಜ ಸರ್ಕಾರಿ ಶಾಲೆ ಏನು ಆ ಇಲಾಖೆಯ ಒಂದು ರೂಲ್ಸ್ ಪ್ರಕಾರ, ನಿಯಮ ಪ್ರಕಾರ ಇವರು ಆ ಮಕ್ಕಳನ್ನ ಹೊರ ಸಂಚಾರಕ್ಕೆ ಕರ್ಕೊಂಡು ಹೋಗಲೇಬೇಕಾಗಿತ್ತು, ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಹೋಗಿರುವಂತ ವಿಧಾನ ತಪ್ಪು ಅನ್ನೋ ತಪ್ಪಿನ ಅರಿವು ಅವರಿಗೆ ಕೂಡ ಆಗಿದೆ. ಆದ್ರೆ ಅವರು ಹೋಗಿರುವಂತದ್ದು ಮಾನವೀಯ ದೃಷ್ಟಿಯಿಂದ ಮಕ್ಕಳಿಗೆ ಆ ಒಂದು ಹೊರ ಸಂಚಾರ ಮಾಡಬೇಕು, ಅವರು ಕೂಡ ಒಂದು ಹೊರ ಸಂಚಾರದ ಮೂಲಕ ಅವ್ರಿಗೊಂದು ಒಳ್ಳೆಯ ಅನುಭವ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವರು ಮಾಡಿರುವಂತಹ ಒಂದು ಹೊರ ಸಂಚಾರ. ಆದ್ರೆ ಇದು ಈ ಮಟ್ಟಿಗೆ ಒಂದು ನಕಾರಾತ್ಮಕವಾಗಿ ಸುದ್ದಿ ಆಗುತ್ತೆ ಅಂತ ನಿರೀಕ್ಷೆ ಕೂಡ ಅವರಿಗೆ ಇರಲಿಲ್ಲ. ಆದ್ರೆ ಈಗ ಆಗಿದ್ದು ಆಗಿ ಹೋಗಿದೆ. ಇಂತಹ ತಪ್ಪನ್ನು ಮುಂದೆ ಮಾಡಿದ್ರೆ ಮಾತನ್ನು ಕೂಡ ಅವರು ಹೇಳಿರುವಂತದ್ದು. ಪ್ರಸಾದ್ ಜೊತೆ ಶ್ರೇಯ್ ಶೆಟ್ಟಿ, ಸುದ್ದಿ ನ್ಯೂಸ್, ಬಡಂಜ, ಬೆಳ್ತಂಗಡಿ.